ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ನಮ್ಮ ಊರು, ನಮ್ಮ ಜನ, ನಮ್ಮ ನಂಬಿಕೆಗಳು. ಉಡುಪಿಯ ಜನತೆಯ ಪರವಾಗಿ ಎಲ್ಲರಿಗೂ ಉಡುಪಿಯ ನಾಡ ಹಬ್ಬ ಪರ್ಯಾಯಕ್ಕೆ ಸ್ವಾಗತವನ್ನು ಸಮಿತಿಯ ಪರವಾಗಿ ಕೋರ್ತಿದ್ದೇನೆ. ನನ್ನ ಹೆಸರು ವಿಜಯ ಕಡೆಕರ್ ಅಂತ ಹೇಳಿ. ನಾವಿಲ್ಲಿ ಸಮಿತಿಯಲ್ಲಿ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 4 ತಿಂಗಳುಗಳಿಂದ ಪರ್ಯಾಯದ ಭರ್ಜರಿ ತಯಾರಿಯನ್ನ ಮಾಡಿ ಇದೀಗ ಇವತ್ತು ಉಡುಪಿಯ ಜನತೆ ನಮ್ಮ ಪರ್ಯಾಯವನ್ನ ಸಂಪೂರ್ಣವಾಗಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾಗಿ ಇಂದು ಉಡುಪಿಯೇ ಇದ್ದೆಲ್ಲದೆ ಎದ್ದು ಸಂಪೂರ್ಣವಾಗಿ ಪರ್ಯಾಯ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ಹಿಂದಿನ ಶ್ರೀಗಳು ಶೀರೂರು ಶ್ರೀ ಲಕ್ಷ್ಮೀವರ ತೀರ್ಥರ ಸಮಯದಲ್ಲೂ ನಾವು ಈ ಪರ್ಯಾಯದ ಪರವಾಗಿ ಕೆಲಸ ಮಾಡಿದ್ದೀವಿ. ಪ್ರತಿ 2 ವರ್ಷಕ್ಕೊಮ್ಮೆ ಬರುವ ಪರ್ಯಾಯ ನಮ್ಮ ಉಡುಪಿಯೇ ಸಂಭ್ರಮಿಸುತ್ತಾ ಇದೆ. ಇಂದಿನ ಪರ್ಯಾಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕುತ್ತಿಗೆ ಶ್ರೀಗಳಿಂದ ನಮ್ಮ ಶೀರೂರು ಶ್ರೀಗಳಾದ ಶ್ರೀ ವೇದವರ್ಧನ ತೀರ್ಥರವರಿಗೆ ಅಧಿಕಾರ ಹಸ್ತಾಂತರ, ಅಲಿಖಿತ ಸಂವಿಧಾನದ ಮೂಲಕ ಅಧಿಕಾರ ಹಸ್ತಾಂತರ ಮಾಡುವ ಮೂಲಕ ನಡೆಯಲಿಕ್ಕಿದೆ. ಅಂತೆ ನಂತರ ದರ್ಬಾರ್ನಲ್ಲಿ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. मैं अमित कुमार और आप देख रहे हैं हमें कर्नाटक में. आप यहाँ का व्यू देख सकते हैं. मैं काफ़ी ज़्यादा प्रभावित हूँ और यहाँ का संस्कृति को लेके मैं इतना ज़्यादा उत्साह में हूँ कि मैं आपको बता नहीं सकता हूँ. यहाँ पे हर वो आदमी में वो धार्मिक गुण भर भर के एकदम दिख रहा है. वो हर एक चीज़ आपको मैं बता नहीं सकता है कि जो हिंदू धर्म होने के नाते वो फर्ज हर कोई यहाँ पे निभा रहे हैं. आप देखेंगे कि यहाँ की महिला को अगर आप देखेंगे तो वो महिला फूल का जो माला होता है वो लगाते हैं. हमारे नॉर्थ साइड में आप जाएंगे तो बस आपको इतना ही देखने को मिलेगा कि तिलक लगाते हैं और मंदिर में जाके यहाँ पे ऐसा नहीं है. यहाँ पे आप देखेंगे कि हर एक आदमी को उतना ही वैल्यू दिया जाता है जितना कि मतलब कोई भी बड़े से बड़े और छोटे से छोटे को उतना ही वैल्यू दिया जाता है. तो मैं बता सकता हूँ कि ये हौसले के साथ बता सकता हूँ कि मैं कर्नाटक का ये जो 8 मठ का जो स्वामी होते हैं, 8 मठ का जो स्वामी होते हैं, वो हर एक मठ में स्वामी को इतना इज्जत और इतना प्रतिष्ठा दिया जाता है कि यहाँ पे खास करके मैं एक बात और बोलना चाहता हूँ कि यहाँ के जो स्वामी हैं काफ़ी उनकी आयु काफ़ी कम है, 16 वर्ष. मैं बताना ये चाहता हूँ कि उनको देखिए, यहाँ के कर्नाटक वाले ये नहीं देखते कि वो मैच्योर्ड कितना है, उनसे कोई मैटर नहीं करता है. वो देखते हैं कि परंपरा कैसे चलते आया है, उस हिसाब से वो फॉलो करते हैं. और आज आप देख पा रहे हैं कि यहाँ पे कर्नाटक में आपको हर एक महीने में ये धार्मिक गुण दिखेगा ही दिखेगा. हिंदुत्व का जो बस्तत्व है ये आपको कुट के भरा हुआ दिखेगा कर्नाटक में. और यहाँ का जो सिस्टम है, यहाँ का जो तौर तरीका है, काफ़ी ज़्यादा आपको मतलब मन प्रभावित हो जाएगा देख के. यहाँ पे आप देख पा रहे हैं क्या खूबसूरत नज़ारा है. तो आप यही बोलेंगे कि आप कहीं जाओ या ना जाओ, एक बार आप कर्नाटक जरूर आओ और यहाँ का संस्कृति है इस चीज़ को एक बार फील करो. आप कभी नहीं भूलोगे इस चीज़ को. धन्यवाद. सर्वरिಗೂ ಉಚಿತ ಬನ್ನಿ 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 ಮಾಯರ ಮಾದ್ರ ಅಲ್ಲ ಗಂಡಸರಿಗೆ
ಬಹಳ ಒಂದು ಸಂತೋಷ ಸಂಭ್ರಮದ ಒಂದು ಇವತ್ತು ರಾತ್ರಿ ನಮ್ಮ ಶಿರೂರು ಪರ್ಯಾಯವನ್ನು ಶಿರೂರು ಸ್ವಾಮಿಗಳು ಅವರ ಒಂದು ಪ್ರಪ್ರಥಮವಾಗಿ ಶ್ರೀಕೃಷ್ಣ ದೇವರ ಒಂದು ಪೂಜಾ ಕೈಂಕರ್ಯವನ್ನ ಮಾಡುವಂಥ ಯೋಗ ಅವರಿಗೆ ಬಂದಿದೆ. ಅದರಲ್ಲಿ ನಾವು ಭಕ್ತಾದಿಗಳು ಇಲ್ಲಿಯೇ, ನಾವು ಉಡುಪಿಯವರಾದರೂ ಕೂಡ ಬೇರೆ ಕಡೆ ಇದ್ದು ಈ ಒಂದು ಸಂಭ್ರಮದಲ್ಲಿ ಈಗ ರಾತ್ರಿ 12:15 ಆದರೂ ಕೂಡ ಇಷ್ಟು ಜನ ದೇವರ ಒಂದು ದರ್ಶನ ಮತ್ತು ಹಾಗೆ ಒಂದು ಪರ್ಯಾಯದ ಒಂದು ಮಹೋತ್ಸವದಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಎಲ್ಲ ಸೇರಿದ್ದಾರೆ. ಬಹಳ ಖುಷಿ ಆಗ್ತದೆ. ನಾವು ಕೂಡ ಫ್ಯಾಮಿಲಿ ಸಮೇತ ದೂರದಿಂದ ಬಂದಿದ್ದೇವೆ. ಸೊ ಎಲ್ಲರಿಗೂ ಶ್ರೀಕೃಷ್ಣನ ಅನುಗ್ರಹವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಇದು ಬಹಳ ವಿಶೇಷವಾದ ದಿನ. ಈ ಪುಣ್ಯ ಭೂಮಿಯಲ್ಲಿ ನಾವು ಬಂದಿದ್ದೇವೆ. ಉಡುಪಿಯಲ್ಲಿ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಮೊದಲನೇ ಪರ್ಯಾಯ. ಬಹಳ ಸಂಭ್ರಮ, ಎಲ್ಲ ಜನ ತುಂಬಿದ್ದಾರೆ. ಬಹಳ ಸಂತೋಷವಾಗಿದೆ. ಈ ದಿನ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. Hello, my name is Tejasvi. I'm from Manipal College, Manipal Institute of Communication. I'm studying MAMC, and first time I'm coming to see Paryaya, and it looks very very good, and I really like this. I've come to cover it for my college paper AM Plus, and I'm very excited to be here. ನಮ್ಮ ಪರ್ಯಾಯದ ಬಗ್ಗೆ ಒಂದೆರಡು ಪಾತ್ರೆಡು ಪನ್ನಡು ಪಂಡ ಅಂಡ ಯಾನು ಮುಲ್ಪದಾಯನೆ ಕಾಪುದಾಯೆ ಮಸ್ಸಮಂಡ್ ಪರ್ಯಾಯ ಬರಂದೆ ಸುಮಾರು ಸಮಯದ ಬೊಕ್ಕ ಬರಂದಿಲ್ಲ ಎಂಕೆ ಆಶ್ಚರ್ಯ ಒಂದುಂಡು ಜನ ತೂದು ಒಂದು ನಮ್ಮ ಊರನ ಅಂದ್ ಆತ್ ಇತ್ತ 10 ಗಂಟೆ ಶುರುವಾಪಿನಿ 3 ಗಂಟೆ ಬೊಕ್ಕ ಇತ್ತೆ ಮೂಲ ತೂನಾಗ ಭಯಂಕರ ಮಸ್ತ್ ಜನ ಒಂಜಿ ಮಲ್ಲ ಸೆಲೆಬ್ರೇಷನ್ ಅವೊಂದುಂಡು ಒಂಜಿ ಮಹಾಕುಂಭಲಕ್ಕ ಮುಲ್ಪ ಉಡುಪಿಡ್ ಅವೊಂದುಂಡು ಮಾತೆರ್ಲ ಮಿಸ್ ಮಲ್ತೊಂದಿತ್ತಂಡ ಅಕನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಿಸ್ ಮಲ್ತೊಂದುಲ್ಲೆರ್ ಮಸ್ತ್ ಖುಷಿ ಅವೊಂದುಂಡು ಮಸ್ತ್ ಗೌಜಿ ಅವೊಂದುಂಡು ಇಂಚನೆ ಮಾತೆರ್ಲ ಮೂಲು ಪ್ರವಾಸಿ ಸ್ಥಾನ ಆಪುಂಡು ಕೃಷ್ಣ ಮಠಕ್ಕೆ ಬರ್ತದ ಕೃಷ್ಣ ದೇವರನ ಅನುಗ್ರಹಕ್ಕೆ ತನ್ನೊಂದು ಕೇನ್ವೆ ಮಾತೆರ್ಲ ಉಡುಪಿ ಪರ್ಯಾಯ ಅಂತ ಹೇಳಿದರೆ ಒಂದು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂಭ್ರಮದ ವಿಷಯ. ಅದು ಸಹ ಅತಿ ಎಳೆಯ ಪ್ರಾಯದಲ್ಲಿ ಶಿರೂರು ಮಠದ ಶ್ರೀಗಳು ಪರ್ಯಾಯವನ್ನು ಸ್ವೀಕರಿಸಿರುವಂಥದ್ದು ನಮಗೆಲ್ಲ ಬಹು ಹೆಮ್ಮೆಯ ವಿಚಾರ. ಅಂತೆಯೇ ಕಳೆದ ವರ್ಷದ ಈಗ ಪ್ರಸ್ತುತ ನಡೆಯುತ್ತಿರುವ ಪರ್ಯಾಯವು ಕೂಡ ಅದ್ಭುತವಾಗಿ ನಡೆದುಕೊಂಡು ಬಂದಿದೆ. ಅದರಲ್ಲೂ ಸಹ ಕೋಟಿಗೀತಾ ಯಜ್ಞವನ್ನು ಮಾಡಿದ್ದಾರೆ, ಕೋಟಿಗೀತಾ ಲೇಖನ ಯಜ್ಞವನ್ನು ಮಾಡಿದ್ದಾರೆ. ಬಹು ಅತ್ಯುತ್ತಮವಾದ ವಿಚಾರ. ಗೀತೆ ಅಂತ ಹೇಳಿದರೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅಸ್ಮಿತೆಯಾಗಿದೆ. ಅದನ್ನು ಒಂದು ನಮ್ಮ ಜಗದಗಲ ಪ್ರಸಾರ ಮಾಡಿದ ಸ್ವಾಮೀಜಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಬರುವ ಪರ್ಯಾಯವು ಕೂಡ ಅತ್ಯುತ್ತಮ ರೀತಿಯಲ್ಲಿ ನಡೀತದೆ. ಆ ಶ್ರೀಕೃಷ್ಣ ಪರಮಾತ್ಮ ನಡೆಸ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ, ಆಶಯವೂ ಹೌದು. ಅದು ಅವರು ಹೇಳಿದ್ದಾರೆ ಆಲ್ರೆಡಿ, ಇದು ಭಕ್ತರ ಪರ್ಯಾಯ, ಜನಾರ್ದನನ ಪರ್ಯಾಯ ಅಂಥೇಳಿ. ಹಾಗೆ ಆಗಲಿ, ಆ ಕೃಷ್ಣ ಪರಮಾತ್ಮ ನಡೆಸ್ಕೊಡ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ನಮಗೆ ಕೃಷ್ಣ ಮಠ ಅಂತ ಹೇಳಿದ್ರೆ ಒಂದು ಮಧುರಕ್ಕೆ, ಇಲ್ಲಿ ನಮ್ದು ಇಲ್ಲಿ ವೃಂದಾವನ ದ್ವಾರಕ್ಕಿಂತ ಇಲ್ಲಿ ನಮ್ಗೆ ಹತ್ರ ಇದ್ದದಂತೂ ನಮ್ಗೆ ಮಾಧ್ವರಿಗೆ ಒಂದು ಒಳ್ಳೇದೊಂದು ದೇವಸ್ಥಾನ ಇದು. ಮತ್ತೆ ಸುತ್ತಮುತ್ತ ಎಲ್ಲ ಚಂದ್ರಮೌಳೇಶ್ವರ, ಅನಂತೇಶ್ವರ ಎಲ್ಲ ಅಷ್ಟಮಠಗಳೆಲ್ಲ ನಮ್ಗೆ ಮಾಧ್ವರಿಗೆ ಒಂದು ಒಳ್ಳೇದು ಸಂಪ್ರದಾಯಸ್ಥ ಒಂದು ದೇವಸ್ಥಾನ ಆಗಿದೆ. ಎಲ್ಲ ಜಾತಿ ಮತಗಳಿಲ್ಲದೆ ಇಲ್ಲಿ ಒಳ್ಳೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದರಿಂದ ನಾವು ಯಾವಾಗಲೂ ಪರ್ಯಾಯಕ್ಕೆ ತಪ್ಪದೇ ಬರ್ತಾ ಇದ್ದೀವಿ. ಧನ್ಯವಾದ. ನಾವು ಮೂಡುಬಿದ್ರೆಯಿಂದ ಇವತ್ತು ಶಿರೂರು ಮಠದ ಸ್ವಾಮಿಗಳ ಈ ಪರ್ಯಾಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಮೂಡುಬಿದ್ರೆಯಿಂದ ನಾವೊಂದು 40 ಜನ ಬಂದಿದ್ದೇವೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಪರ್ಯಾಯೋತ್ಸವಕ್ಕೆ ನಾವು ತಪ್ಪದೇ ಬರ್ತಾ ಇದ್ದೇವೆ. ಯಾಕಂದರೆ ಈ ಕಾರ್ಯಕ್ರಮ
ನಿಮಗೆ ಬಹಳ ಸಂತೋಷ ಆಗ್ತದೆ. ನಾವು ಮೂಡುಬಿದಿರೆಯ ವೆಂಕಟರಮಣ ಭಜನಾ ಮಂಡಳಿಯ ಸದಸ್ಯರು. ಪ್ರತಿ ಸಲ ನಾವು ಇಲ್ಲಿ ಭಜನೆಗೂ ಬರ್ತೇವೆ ಹಾಗೂ ಈ ಪರ್ಯಾಯೋತ್ಸವವನ್ನು ನೋಡಿ ಆನಂದಿಸಲು ಇಲ್ಲಿಯ ಈ ಧಾರ್ಮಿಕ ಕಾರ್ಯಕ್ರಮ ಉಡುಪಿಯ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೇವೆ. ತುಂಬ ನಮಗೆ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ. ಧನ್ಯವಾದಗಳು. ಇಷ್ಟು ಬಂದಿದ್ದೇವೆ ನೋಡಿ, ಜೋರಾಗಿ ನಮ್ಮ
ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ನಗರದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನ ದೇವತೆಗಳ ರಕ್ಷಣೆಯೇ ನನ್ನ ಗುರಿ. ಇದು ನೋಡು, ನಿನ್ನ ಅಂತ್ಯ ನನ್ನ ಕೈಯಿಂದಲೇ. ಇಡೀ ಜಗತ್ತೇ ಭಯದಿಂದ ನಡುಗುತ್ತದೆ. ನನ್ನನ್ನು ಮಣಿಸಿ ಇಡೀ ತ್ರಿಭುವನದಲ್ಲಿ ಅವನನು ನಾನು, ನಿರ್ವಾದನು ನಾನು, ಪಂಚಭೂತಾತ್ಮಕ ಶಕ್ವರ್ಗ ಪದದನು ನಾನು. ನಮಸ್ಕಾರ.
ಸುದರ್ಶನ ಚಕ್ರ. ಪುರಿ ನಗರದ ಯಾವ ಮೂಲೆಯಿಂದ ನೋಡಿದರೂ
ಜನರ ಇದು ಮಟ್ಟು ಗ್ರಾಮ, ಒಂದು ಸಣ್ಣ ಗ್ರಾಮ. ಈ ಮಣ್ಣಿನಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಭಕ್ತಿ, ನಂಬಿಕೆ ಮತ್ತು ತಪಸ್ಸಿನಿಂದ ತುಂಬಿದೆ. ಇಲ್ಲಿನ ಜನರ ಈ ಕಥೆಯ ತಿಳಿದುಕೊಂಡು ಆಧ್ಯಾತ್ಮವನ್ನು ರೂಪಿಸಬಹುದು. ಉಡುಪಿಯ ಅಷ್ಟಮ ಸೌಂದರ್ಯ ಮಹಾಪುರುಷ
ಸಾಂಸ್ಕೃತಿಕ ಕ್ಷೇತ್ರಗಳ ಅನೇಕ ಸಂಘಟನೆಗಳಿಗೆ ಪೋಷಕರಾಗಿದ್ದ ಶ್ರೀಪಾದರಿಗೆ ಇವೆಲ್ಲದರಲ್ಲೂ ಅಪಾರ ಗೌರವ, ಆಸಕ್ತಿ. ಒಮ್ಮೆ ಕಾರ್ಮಿಕ ಸಮಾಜದ ಯುವಕನೊಬ್ಬನಿಗೆ ಪ್ರೋತ್ಸಾಹಿಸುವ ನಿಮಿತ್ತ ಆತನ ಜೊತೆ ಉಡುಪಿಯ ಸೈಂಟ್ ಮೇರಿಸ್ ದ್ವೀಪದಿಂದ ಮಲ್ಪೆಯ ಕಡಲ ಕಿನಾರೆಯ ತನಕ ಈಜಿಕೊಂಡು ಗೆಳೆಯರನ್ನು ಪ್ರೇಮಗೊಳಿಸಿದ್ದಾರೆ. ಕುಣಿದ ನಮ್ಮ ಹರಿ ಕುಣಿದ ಪುರಿ ಚಂದದಿ ಕಲಿಯುತ್ತ ಹರಿ ಕುಣಿದ. ಯಾವುದಕ್ಕೆ ಅಂತ್ಯವಿಲ್ಲದು ಅವೆಲ್ಲವೂ ನನ್ನ ಬಳಿ ಬಂದು ನನ್ನಲ್ಲಿ ಜಾಬಾಲಿ ಮುನಿವಂದಿತ ಶ್ರೀ ಮುಖ್ಯಪ್ರಾಣ ದೇವರ ಶಕ್ತಿಯೇ ಶಿರೂರು ಮೂಲಮಠ ನಿರ್ಮಿಸಲು ಪ್ರೇರಣಾ ಮಂತ್ರವಾಯಿತು, ಆಧ್ಯಾತ್ಮಿಕ ಉತ್ತೇಜನ ತಂತ್ರವಾಯಿತು. ಕ್ರಿಸ್ತಶಕ 1750 ಸರಿಸುಮಾರು ವಾಮನ ತೀರ್ಥ ಸಂಸ್ಥಾನದ ಅಧಿಪತಿಗಳಾಗಿದ್ದವರು ಶ್ರೀ ಲಕ್ಷ್ಮೀ ರಮಣ ತೀರ್ಥರು. ಅವರು ಸಂಚಾರಾರ್ಥ ಸುವರ್ಣಾ ನದಿ ತೀರಕ್ಕೆ ಬಂದಾಗ ಶ್ರೀ ಮುಖ್ಯಪ್ರಾಣ ದೇವರ ದರ್ಶನ ಭಾಗ್ಯ ದೊರೆಯಿತು. ಶ್ರೀ ಶಿರೂರು ಮಠದ ಮೂಲ ಮಠ ನಿರ್ಮಾಣಕ್ಕೂ ಅದೇ ನಾಂದಿಯಾಯಿತು. ಹೀಗೆ ಮಹಾ
ಪುರಾಣ ಪುಣ್ಯಕಥಾ ದೃಶ್ಯ ರೂಪಕ ಗೋವರ್ಧನೋದ್ಧಾರ. ಗೋವರ್ಧನೋದ್ಧಾರ ಈ ದೃಶ್ಯ ರೂಪಕ ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ. ಸಾಹಿತ್ಯ ನಿರೂಪಣೆ ಕದ್ರಿ ನವನೀತ ಶೆಟ್ಟಿ. ಪ್ರಸ್ತುತಿ ಡಾಕ್ಟರ್ ಪ್ರಿಯಾ ಹರೀಶ್. ಧ್ವನಿ ಮುದ್ರಣ ನಮ್ಮ ಕುಲ. ಉಗ್ರದಿ ಬೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ.
ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನ ಬಳಿ ಜ್ಞಾನವಿರುತ್ತದೆ, ಆದರೆ ಶರೀರ ಹಾಗೂ ಮನಸ್ಸಿನ ಇಚ್ಛೆಗಳ ಅನುಸಾರ ಬಂಧನಕ್ಕೊಳಗಾಗಿರುತ್ತಾನೆ.